ಪೂರ ಕಾಪಾಯ ಆಗಲಿ ಎಲ್ಲ ಗುರು ಹಬ್ಬದ ಬರ್ಬಿಡ. ನಾನು ಕನ್ನಡದಲ್ಲಿ ಮಾತಾಡ್ತೇನೆ ಆಯ್ತಾ. ಸ್ವಲ್ಪ ಹೊತ್ತು ನಿಮ್ಗೆ ಏನು ಇಲ್ಲ ವಿಶೇಷ. ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ ಆಟಿ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಹಬ್ಬಗಳ ಬಗ್ಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನಗೆ ಒಂದು ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೇವಾಶ್ರಮವಾದ ಕಾರ್ಯಕ್ರಮ ಅಂತ ಹೇಳುವ ವಿಚಾರದಲ್ಲಿ ನಾನು ಹಬ್ಬಕ್ಕನ ಬಗ್ಗೆ ಮಾತಾಡ್ಲಿಕ್ಕೆ ಜಾಸ್ತಿ ಹೋಗುದಿಲ್ಲ, ಅಥವಾ ಆಟಿ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ತುಂಬಾ ಸಂತೋಷ ಅಂದ್ರೆ ತುಂಬಾ ಸೋಜಿಗೆ ಸಾಕಿದ್ರೆ ತುಂಬಾ ಒಂದು ರೀತಿಯಲ್ಲಿ ನನಗೆ ಹೇಳಲಿಕ್ಕಾಗಲಿಲ್ಲ ಬಾಯಲ್ಲಿ. ಯಾಕಂದ್ರೆ ನಿಮ್ಮನ್ನು ನೋಡುವಾಗ ಈ ಇಷ್ಟು ಪ್ರಾಯದವರನ್ನು ಇವತ್ತು ಜಿಯಾ ಶೆಟ್ಟಿ ಅವರಿಗೆ ಈ ಒಂದು ಸೇವಾಶ್ರಮದಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೇಳುವಾಗ, ಅದು ಆಮೇಲೆ ಮಹಿಳೆಯರಂತ ಹೇಳುವ ವಿಷಯದಲ್ಲಿ ಅವರಿಗೆ ಇಲ್ಲಿ ಶಾಶ್ವತವಾಗಿ ನೆಲೆ ಕೊಟ್ಟುಕೊಂಡು ಇಂತಹ ಕೆಲಸವನ್ನು ಮಾಡುವುದು. ನಾವು ಕಳೆದ 30-40 ವರ್ಷದಿಂದ 20 ವರ್ಷ 27 ವರ್ಷದಿಂದ ಹಬ್ಬಕ್ಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾವು ಇಟ್ಟುಕೊಂಡು ಇದ್ದೇವೆ. ಹಾಗೂ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದು, ಇಂಥ ಕಾರ್ಯಕ್ರಮವನ್ನು ನಡೆಸುವಂತಹ ಜಿಯಾ ಶೆಟ್ಟಿ ಅವರ ಈ ಸೇವಾಶ್ರಮದಲ್ಲಿ ಹಬ್ಬಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ದೊಡ್ಡ ಒಂದು ಹೆಮ್ಮೆಯ ವಿಚಾರವಾಗಿದೆ. ಯಾಕಂದ್ರೆ ಹಬ್ಬಕ್ಕ ಸಮಿತಿಯವರು ನಿಮ್ಗೆ ಗೊತ್ತಿರ್ಬೇಕು ಹಬ್ಬಕ್ಕೆ ಯಾರು ಅಂತ ಹೇಳಿದ್ರೆ. ಹಬ್ಬಕ್ಕೆ ಯಾರು ಗೊತ್ತುಂಟ? ಪೋರ್ಚುಗೀಸರನ್ನು ಹೋರಾಟ ಮಾಡಿಕೊಂಡು ವಿದೇಶಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂತ ಮಹಿಳೆ ಉಳ್ಳಾಲ. ಇದೇ ಕೂಡ ಅವಳ ಬೆಲ್ಮಾನ್ ಮತ್ತು ಅಮ್ಮಂಬಳ ಎಲ್ಲ ಅವಳ ಪ್ರದೇಶಕ್ಕೆ ಬರ್ತಾ ಇತ್ತು, ಇದೇ ರೀತಿಗೆ ಬರ್ತಾ ಇತ್ತು. ಈ ಪ್ರದೇಶವನ್ನು ಆಳಿದವರು ಕೂಡ ಹಬ್ಬಕ್ಕದ ಆಗಿದ್ರು. ಆ ಸಂದರ್ಭದಲ್ಲಿ ಕೃಷಿಕರಿಗೆ ಬೇಕಾಗುವಂತ ಎಲ್ಲ ಸಾಂಬಾರ್ ಪದಾರ್ಥಗಳನ್ನು ಅವಳು ಅರಬ್ ದೇಶಗಳಿಗೆ ಮತ್ತು ಪೋರ್ಚುಗೀಸರಿಗೆ ಕಪ್ಪ ಕೊಡದೆ ಅವಳು ಮಾರಾಟ ಮಾಡಿಕೊಂಡು ತನ್ನ ಇಡೀ ಜೀವನದ ಇದರಲ್ಲಿ ಎಲ್ಲ ಅವರ ಪ್ರಜೆಗಳನ್ನು ಸಾಕಿದ್ದು ಅವರ ಕೃಷಿ ಇದರಲ್ಲಿ. ಆ ಕೃಷಿ ಸಂದರ್ಭದಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಆಟಿ ಸಂದರ್ಭದಲ್ಲಿ ಕೂಡ ಮಳೆಗಾಲ ವಿಪರೀತವಾಗಿ ಬೆಳೆದುಕೊಂಡು ಆ ಸಂದರ್ಭದಲ್ಲಿ ಆಟಿಯ ಸಂದರ್ಭದಲ್ಲಿ ಕೂಡ ಇಲ್ಲಿ ಬೆಳೆಯೇ ಅವರಿಗೆ ಮುಖ್ಯವಾಗಿದ್ದು, ಕೃಷಿ ಅವರಿಗೆ ಮುಖ್ಯವಾಗಿದ್ದು, ಆ ಸಾಂಬಾರ್ ಪದಾರ್ಥವನ್ನು ನಾವು ಮಾರಾಟ ಮಾಡಿಕೊಂಡು ಜೀವನವನ್ನು ಸಾಗಿಸಿದ ಹಬ್ಬಗಳ ಹೆಸರಲ್ಲಿ ನಾವು ಮಾಡುವಂತ ಕೆಲಸ ಇವತ್ತು ಅತ್ಯಂತ ಒಳ್ಳೆಯ ಕೆಲಸ ಅಂತ ಹೇಳಿ ನಾನು ತುಂಬಾ ಇಚ್ಛೆ ಪಡ್ತಿದ್ದೇನೆ. ನಮ್ಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ನಮ್ಮ ಮೂಡದ ಅಧ್ಯಕ್ಷರು, ಅವರು ಒಂದು ಕೃಷಿಕರಾಗಿದ್ರು. ಅವರು ಕೂಡ ಒಂದು ವಿದ್ಯಾವಂತ ನಮ್ಮ ಎಡಗಡೆ ಆಗಿಕೊಂಡು ರಾಜಕೀಯ ಮುಖಂಡರು ಕೂಡ ಆಗಿದ್ದಾರೆ. ಇವತ್ತು ತನ್ನ ಸ್ವಂತ ದುಡಿಮೆಯಿಂದ ಸ್ವಂತ ಸಾಹಸದಿಂದ ಇವತ್ತು ಮೂಡದ ಅಧ್ಯಕ್ಷರಾಗಿಕೊಂಡು ನಮ್ಮ ಹಲವಾರು ಸಂಸ್ಥೆಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಸಮಯಕ್ಕೆ ಸರಿಯಾಗಿ ಎಲ್ಲ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರು ನಿಮ್ಮಲ್ಲಿ ಹಬ್ಬಕ್ಕ ಸಮಿತಿ ಮತ್ತು ಅದೇ ರೀತಿಯಲ್ಲಿ ಈ ಸೇವಾ ಸಂಸ್ಥೆ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಅಧ್ಯಕ್ಷತೆ ವಹಿಸಿದವರು ನಿಮ್ಮೆಲ್ಲರ ಗೊತ್ತು, ಉಳ್ಳಾಲ ಅಂತೇಳಿ ವಿಧಾನಸಭಾ ಕ್ಷೇತ್ರ ಇತ್ತು. ಈ ಪ್ರದೇಶ ಎಲ್ಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಅಂದಿನ 94ರಿಂದ 99ರವರೆಗೆ ಅದಕ್ಕೆ ಸ್ವಾಗತ ಕೊಡುವುದಿಲ್ಲ. ಅದೇ ಈ ಸಂಸ್ಥೆದ ಈಗ ಪೂರ ಕೊಟ್ಟರು ಏರಿ ಮಾಡ್ತಂತೆ ಡಾಕ್ಟರ್ ಜಿಯಾ ಶೆಟ್ಟಿ ಅವರು ಈ ಇಂಚ ಮಂತೇರು ಮಾಡಿದ್ರೆ ಹೆಂಗೆ ಆಗಿದೆ. ನಾನು ಬಂದಾಗ ಬಂದಿದೆ ಜನರ ಇಂಚಿನ ಸಂಸ್ಥೆ ಕಟ್ಟಡ ಏತು ಕಷ್ಟ ಪಡ್ತಿದ್ದಾರೆ, ಏತು ಮಂತೇರು ಮಾಡಿದ್ರೆ ಹೆಂಗ್ಲಿಗೆ ಅವರು ಈ ಸಾಧನೆ ಮಂತ್ರಿ ಜಿಯಾ ಶೆಟ್ಟಿ ಉಳ್ಳೇರು ಅವರ ದಂಪತಿ ಅದನ್ನ ಗೀತಾ ಮಮ್ಮಿಲು ಉಳ್ಳೇರು ಅಟ್ಲೆ ಪೂರ ನಿಖಿಲ ಪರ ಸ್ವಾಗತವನ್ನು ಕೊಡುತ್ತಿಲ್ಲ. ನಮ್ಮೊಟ್ಟಿಗೆ ನಮ್ಮ ಮಗುವೀರ ಸಂಘ ಮಗುವೀರ ನಗಿಲ್ಲ, ನಮ್ಮ ರಾಜ ಹಬ್ಬಕ್ಕೊಟ್ಟಿಗೆ ಹೋರಾಟ ಮಾಡ್ತಾ ಮಗುವೀರ ನಗಿಲ್ಲ ಆಗಿಲ್ಲ. ಆ ಹೋರಾಟದ ಛಲ ಪೂರ ಇದನ್ನ ಐತಿ. ರಾಜ ಹಬ್ಬಕ್ಕೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ ಸಾರಾ ಮಂದಿಯಲ್ಲಿ. ಅದೇ ರೀತಿ ನಮ್ಮ ಮುಸ್ಲಿಂ ನಕ್ಲ ಬ್ಯಾರಿ ಸಮುದಾಯದಕ್ಕಿಲ್ಲ, ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಕ್ಲ ಅಲ್ಲೇ ಪಕ್ಕದಲ್ಲಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ, ಸಾರಾ ಮಂದಿರ ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ಅವೇ ರೀತಿ ಸುಮಾರು ನಮ್ಮ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ನಮ್ಮ ಕೊಟ್ಟುಂಡಿನಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಕಮಿಟಿ ಅಧ್ಯಕ್ಷರಾದ ಪುನಗ ಹಲವಾರು ಸವಲತ್ತನ್ನು ಕೊಟ್ಟ ವಿಷಯ ಮುಖ್ಯಮಂತ್ರಿ ಅಧ್ಯಕ್ಷ ಆಗ್ತಾರೆ. ಆಮೇಲೆ ಮುಖ್ಯಮಂತ್ರಿ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ ಜಲ್ದಸ್ ಕೆಟ್ಟಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅದಕ್ಕೆಲ್ಲ ಕೊಡ್ತಾ ಇದೆ. ನಮ್ಮೊಟ್ಟಿಗೆ ಸುಮಾರು ನಮ್ಮ ಹಬ್ಬಕ್ಕೆ ಸಮಿತಿ ಮಂಜುನಾಡಿನ ಶಿಕ್ಷಕರ ಸಂಘದ ಆಂಧ್ರ ಶಿಕ್ಷಕ
ನಿರ್ವಿಘ್ನವಾದ ಬೇತೆ ಬೇತೆ ಚಟುವಟಿಕೆ ಬಂದುಳೆ ಖಾಲಿ ಇಂಚಿನ ಕಾರ್ಯಕ್ರಮ ಮಾತ್ರ ಸಾಮಾಜಿಕವಾದ ಶಿಕ್ಷಕರ ನಕ್ಲೆನೊಟ್ಟಿಗೆ ಒಪ್ಪು ಅತ್ತಂಡ ಸಮಾಜಮುಖಿಯಾದ ಬೇಲೆ ಮನ್ಪನಕ್ಲೊಟ್ಟಿಗೆ ತುಪ್ಪು ವರ್ಷೋಡರ ಹಬ್ಬಕ್ಕನ ಪುದರಡು ಬಾರಿ ಗೌಜಿದ ರಾಜ್ಯ ಮಟ್ಟದ ಉತ್ಸವವನ್ನು ಮಲ್ತೊಂದು ಎಂಕ್ಲನ ಸಮಿತಿ ಬೇತೆ ಬೇತೆ ಮರ್ಗಿಲ್ಡ್ ಒಂಜಾತು ಸೇವೆನ ಕೊರ್ಪನಂಚಿನ ಸಂಸ್ಥೆ ದೇಮಂದದ KMK ಮಂಚನಾಡಿ ಮಿತ್ತ ಚಾವಡಿಗೆ ಬರಡು ಬಂದ ಕೇನೊಂದುಲ್ಲ KMK ಮಂಜನಾಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಂಚನೆ ಮಾಧವಣ್ಣೆಲ ಎಂಕ್ಲನ ಪರಿಸರ ಪ್ರೇಮಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಎಂಕ್ಲನ ಮಾಧವಣ್ಣೆಲ ದಯಮಂತದ ಮಿತ್ತ ಚಾವಡಿಗೆ ಬರಡು ಬತ್ತಿಂಚಿನ ಬಿನ್ನೆರೇನಗ ಎಡ್ಡೆಪ್ಪುಡು ಮೋಕೆನ ಎದುಕೊನೊಂದು ಆಂಡ್ ಬಂದುಳೆ ನಮಕ್ ಮಾತಿರಗ್ಲ ಗೊತ್ತುಂಡು ಇತ್ತೇನೆ ರುದ್ರಾಕ್ಷಿ ಅಂಚೆನೆ ಮಾವು ಕುಕ್ಕುದ ಮರ ಬಾರಿ ಶೋಕದ ಲಕ್ಷ್ಮಣ ಫಲ ಮೂಜಿ ದೈಕುಲೇನ ನಡ್ತೇರು ನಿಕ್ಲಿ ಎಂಚ ಎಂಕಲ್ನಂಚಿನ ಕಿನ್ಯ ಜೋಕ್ಲೇನು ಬುಳೆಪ್ಪಾದ ಈ ಸಮಾಜಗೋಸ್ಕರ ನಿಕ್ಲೇನ ಸೇವೆಯನ್ನು ಕೊರ್ದು ಇತ್ತೆ ನೆಮ್ಮದಿದ ಜೀವನನು ಈ ಒಂಜಿ ಪೊರ್ಲ ಕಂಠದ ಇಲ್ಲಡ ನಡತೊಂದುಲ್ಲರ ನಿಕ್ಲ ಮಾತ ಜೀವನಲ ಫಲಪ್ರದವಾದ ಉಪ್ಪಡು ಪನ್ಪಿನ ಮಲ್ಲಾಸೆ ಎಂಕ್ಲೇನ ಹಬ್ಬಕ್ಕ ಉತ್ಸವ ಸಮಿತಿದ ಪೊರ್ತುನು ಕಡೆಸ ಒಂದೇ ಬಹುಶಃ ಮೂಡದ ಅಧ್ಯಕ್ಷರು ಎಂಕಲ ಮಾತೆರ್ಲ ಆಪ್ತೇರು ಸಾಮಾಜಿಕವಾದ ಏರ್ಲ ಬೇಜಾರು ಬೇನೆ ಪಣ್ಣದಾರ್ನ ಇಲ್ಲ ಬಾಕಲ್ಗೆ ಪೋಂಡ ಕಾಲಿಕೈಟ್ ಕಡಪರಂದ ಆ ಸಮಸ್ಯೆಗೆ ಸ್ಪಂದಿಸಾದು ಸರಿಯಾಯಿನ ವ್ಯವಸ್ಥೆ ಮಂತ ಕೊರ್ಪಿನ ಮಲ್ಲಣ್ಣೆ ಏರ ಪಣ್ಣಂದಾಂಡ ಪ್ರಸ್ತುತ ಮೂಡದ ಅಧ್ಯಕ್ಷರಾದ ಉಪ್ಪುನಂಚಿನ ಅಂಚನೆ ಭಗವತಿ ಬ್ಯಾಂಕ್ ಪನ್ಪನ ಒಂಜಿ ಸೊಸೈಟಿನ ಬಾರಿ ಮಲ್ಲ ಮಟ್ಟೋಡು ಈ ಸಮಾಜಗೂ ಪುಗಾರ್ತದ ಪುಗಾರ್ ಕೊರ್ನಂಚಿನ ಎಂಕ್ಲನ ಮಾತಿರ್ನ ಮೋಕೆದ ಮಲ್ಲಣ್ಣ ಅರೆಗೆ ಮುಲ್ಪಡ್ದ ಬಾರಿ ದೂರದ ಕಜ್ಜೋಗ ಪೋಯರಂಡು ಅಂಚ ಅದುಪ್ಪನಗ ಅವೇ ನಿತ್ತದಿಲ್ಲ ನಿಕ್ಕಲ ಮಿತ್ತದ ಎಂಕಲ ಮಿತ್ತದ ಮೋಕೆದ ಇದು ಬೈದರೆ ಉದಿಪನದ ಲೇಸುಡು ದೀಪ ಅರ್ಲಾದ ಈ ಒಂದು ಕಾರ್ಯಕ್ರಮಕ್ಕೆ ಎಡ್ಡೆಪ್ಪನ ಬೈ ಕೊಡುಪಂದಕ್ಕೆ ಏನೊಂದು ಮಿತ್ತ ಚಾವಡಿ ಹಿಡ್ಕೊಳ್ದೇನ ಮಾತ ಬಿನ್ನೆರ್ಲ ಕೈ ಸೇರ್ಸ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ ತಿಶೈ ಓಂ ಶಾಂತಿ 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 ಎಡ್ಡೆಪ್ಪದ ಮದಿಪ್ಪನ ಕೊರಡು ಪಂದ್ ಕೇನೊಂದುಲ್ಲ ಮುಕ್ಲು ಸದಾಶಿವಳ್ಳಾಲ್ರು ಸಾಯಿ ಗೀತಾ ಬೊಕ್ಕ ಜಯರಾಮ್ ಶೆಟ್ಟಿರು ಮೂಜಿ ಗಿಡನ ನಡ್ತಾರೆ ಮುಲ್ಪ ಫಲ ಕೊರ್ಪುನಂಚ ಗಿಡನ ಅಕ್ಲಿಗೆ ಅವೇ ರೀತಿ ಹಬ್ಬಕ್ಕ ಸಮಿತಿ ಲೆಕ್ಕೊಡ್ಲ ಅಕ್ಲಿಗೆ ಆ ಸಂದರ್ಭ ಅಕ್ಲೇನು ಅಭಿನಂದನೆ ಸಲ್ಲಿಸುವ ದಯಪಂಡ ಈ ಕೆಲಸ ಎಲ್ಲ ವನ ಮಹೋತ್ಸವ ಲೆಕ್ಕನ ಇನ್ನು ಆತನ ಕೆಲಸ ಎಲ್ಲ ಭಾರಿ ಎಡ್ಡೆನ ಕೆಲಸ ಮಲ್ತಿದ್ದಾರೆ ಪಂಡದು ಇಂಕ ಯಾನ್ ಅಕ್ಲಿಗೆಲ್ಲ ಅಭಿನಂದನೆ ಕೊಡೋದಿಲ್ಲ ಧನ್ಯವಾದ ಕೊಡೋದಿಲ್ಲ. ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಮ್ಮ ತಾಯಂದಿರನ್ನೆಲ್ಲ ನೋಡುವಾಗ ಭಾಳ ಸಂತೋಷ ಆಗ್ತದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು JR ಶೆಟ್ಟಿಯವರು, ಈ ಆಶ್ರಮದ ಅಧ್ಯಕ್ಷರು. ಇಷ್ಟೊಂದು ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ರಾಣಿ ಹಬ್ಬಕ್ಕೋತ್ಸವ ಸಮಿತಿಯವರು ಮತ್ತು ಟ್ರಸ್ಟಿಯವರು ಸೇರಿಕೊಂಡು ಒಂದು ಉತ್ತಮ ಕಾರ್ಯಕ್ರಮ ಆಟಿಡೊಂಜಿ ದಿನ. ಈ ಕಾರ್ಯಕ್ರಮಡು ಏನು ತುಳುಟ್ ಆಟಿದ ದಿನ ಇದ್ದವರ ಏನು ತುಳುಟೆ ಪಾತ್ರ ನಮ್ಮ ಮಾತೆಲ್ಲ ಮೂಲ ಸೇರಿದ ಈ ಕಾರ್ಯಕ್ರಮ ಗುರಿಕಾರ್ಮೆನ್ ವಯಸ್ಸಿನಂಚಿನ ನಮ್ಮ ಈ ಭಾಗದ ಮಾಜಿ ಶಾಸಕರಾಯಿನ ಆತ್ಮೀಯರಾಯಿನ ಜಯರಾಮ್ ಶೆಟ್ರೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾದ ಆಟಿದ ಬಗ್ಗೆ ಮಾಹಿತಿ ಕೊರ ಬೈದನಂಚಿನ ಪ್ರೊಫೆಸರ್ ಹೆಗ್ಡೆ ಶ್ರೀಮತಿ ಹೆಗ್ಡೆರೆ, ಅದೇ ರೀತಿ ಈಗ ಅಕ್ಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಯೋಗಲೊಪ್ಪು ಇಂದು ಜಿಲ್ಲಾ ಪರಿಷತ್ ಸದಸ್ಯರಾದ ಈ ಬಗಡಿತ್ತಿನಂಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರೆ,
ಅದೇ ರೀತಿ ಇಂಕಲ್ನ ಹಬ್ಬಕ್ಕೋತ್ಸವದ ಅಧ್ಯಕ್ಷರು ಬೊಕ್ಕ ಅನೇಕ ಸಮಿತಿದ ಅಧ್ಯಕ್ಷರಾದ ಭಗವತಿ ಎಜುಕೇಷನ್ ಟ್ರಸ್ಟದ ಅಧ್ಯಕ್ಷರಾದ ಪುನಂಚಿನ ಸನ್ಮಾನ್ಯ ದಿನಕರೋಳಲ್ರ. ಅದೇ ರೀತಿ ಹಬ್ಬಕ್ಕೋತ್ಸವ ಸಮಿತಿದ ಗೌರವ ಉಪಾಧ್ಯಕ್ಷರೈನ ಆತ್ಮೀಯರೈನ ಸದಾನಂದ ಮಂಗೇರ್ರೆ. ಅದೇ ರೀತಿ ನನೊಂಜಿ ಹಬ್ಬಕ್ಕೋತ್ಸವ ಸಮಿತಿ ನನೊಂಜಿ ಉಪಾಧ್ಯಕ್ಷರೈನ ಆಲಿ ಅಬ್ಬರೆ. ಕುಡೂರಿ ಹಬ್ಬಕ್ಕೋತ್ಸವ ಸಮಿತಿ ಪದಾಧಿಕಾರಿಯನ್ನ ಶೆಟ್ರೆ ಎನ್ನ ದುಮ್ಮುಪ್ಪ ಸೇರಿದಿನಂಚಿನ ಮಾತ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮ ಬೊಕ್ಕ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು. ದುಂಬುದ ಕಾಲಡ್ ಆಟಿ ಪಂಡ ಬಹಳ ಕಷ್ಟದ ದಿನ. ಧನಲಕ್ಷ್ಮಕ್ಕ ಪಣ್ಣಗ ಪಂಡೇರು. ಆ ಧನಲಕ್ಷ್ಮಕ್ಕಗೆ ಆಟಿದ ಬಗ್ಗೆ ಭಾಳ ಎಡ್ಡೆ ಚರಿತ್ರೆ ಗೊತ್ತು. ನಾನು ಕೆಲವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಯ್ತೆ. ನಿಕ್ಲ ಮನಸ್ಸಿಗೆ ಪೊಗ್ಗು ಲೆಕ್ಕ ಪನ್ಪುನಂಚಿನ ಆ ಕವಿ ಲೆಕ್ಕಲಿಂಚ ಪನ್ಪೆರ ಐತ ಬೂಜಿಪಾಲ್ ಹೆಚ್ಚಾದ ನಿಕ್ಲೆಗೆ ತಿರುಪು ಲೆಕ್ಕ ಪನ್ಪನ ಧನಲಕ್ಷ್ಮಿ ಗಟ್ಟಿ ನಿಕ್ಲೊಟ್ಟಿಗೆ ಒಲ್ಲೇರು. ಆರು ನಿಕ್ಲೆ ಮಾತ ವಿವರಣೆ ಕೊರೊಲ್ಲೇರು. ಎಂಕಲ್ ಮಾತು ಎಲ್ಲಿ ಒಪ್ಪನಾಗ ಎಂಕಲ್ನ ಆ ಟೈಮಡು ಈ ಆಟಿದ ತಿಂಗಳನ್ನ ಭಾಳ ಬರಗಾಲದ ದಿನ, ಭಾಳ ಭಾರಿ ಕಷ್ಟಡಿತ್ತಿನ ದಿನ. ಇಂಚಿನ ಸಂದರ್ಭಡು ಅಪ್ಪಗ ನಮ್ಮ ಹಿರಿಯಕ್ಕಳು ಭಾರಿ ಎಡ್ಡೆ ರೀತಿಯ ಇಂಚಿನ ಕಷ್ಟ ಇತ್ತು. ನಾವಿನ್ನು ಸಹಿಸೊಂದು ಅಕ್ಲನ ಕುಟುಂಬನ ಅಡ್ಡೆ ರೀತಿಯ ಸಾಗವನಂಚಿನ ವ್ಯವಸಾಯ ಮಲ್ತೆ ಅಂತೀರು. ನಂಗೆ ಮಾತೆರೆಗಳ ಅಕಲ್ಕೋರ್ನಂಚಿನ ಮಾರ್ಗದರ್ಶನ ನಡೆದ ನಮ್ಮ ಇತ್ತ ಈ ರೀತಿಯ ಬೈದ ಇನ್ನೊಂದು ಈ ಕಾರ್ಯಕ್ರಮ ತೂನಾಗ ಮಾತ ಹಿರಿಯ ಮಹಿಳೆಯರು ನಕ್ಲುಪ್ಪನಿ ಅವಳ ಅದು ತಾವು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದವರಿದ್ದೀರಿ. ಎಲ್ಲರಿಗೂ ಕೂಡ ಇಲ್ಲೊಂದು ಉತ್ತಮವಾದಂಥ ಸೌಕರ್ಯ ಕೊಟ್ಟಿದ್ದಾರೆ. ಇವತ್ತು ರಾಣಿ ಹಬ್ಬಕ್ಕೋತ್ಸವ ಸಮಿತಿಯವರು ಕೂಡ ನಿಮ್ಮನ್ನು ಗುರುತಿಸಿಕೊಂಡು ಗೌರವಿಸುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೂಡ ಭಾಗಿಯಾಗುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಗಲಿ. ಪ್ರತಿ ವರ್ಷ ಕೂಡ ಇಂಥ ಕಾರ್ಯಕ್ರಮ ಈ ಆಶ್ರಮದಲ್ಲಿ ನಡೀತಾ ಇದೆ. ಅನೇಕ ಕಾರ್ಯಕ್ರಮಗಳು ಈ ಆಶ್ರಮ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಿ ಜನರಿಗೆ ಇನ್ನಷ್ಟು ಸೇವೆ ಮಾಡುವಂಥ ಅವಕಾಶ ದೊರಕಲಿ, ಭಗವಂತನು ಎಲ್ಲರಿಗೂ ಕರುಣಿಸಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದ ಅರ್ಪಿಸಿ ಅಂಕಲ್ನ ತುಳುವೆರೆಗೆ ಮಾತ್ರಗಳನ್ನ ಉಡಲ್ ಜಿಂಜಿನ ಸೊಲ್ಮ ಸಂದೊಂದಿನ ಪಾತ್ರ ಮುಗ್ಪ ಜೈ ಹಿಂದ್. ಎಂಕೆ ಒಂದು ಇವರು ಕಡಬಾಗ ಪೋಡಿತ್ತು ಹೊಡೆದಾರ ದುಂಬು ಪಾಯರ ನಿಕ್ಲ ಅವಕಾಶ ಕೊಡು ಬಂದು ಮಕ್ಕಳ ನಿಕ್ಲಕ್ಕೆ ಉಡಲುದ ಪನಿಪಾತಿರನು ಪನಿಪನಿಯಾದ ಎಂಕಲ್ ಒಟ್ಟುಗುದಿಯರು ಅಣ್ಣರ ಒಂಜಿ ಭಿನ್ನಯ ಉಂಡು. ಸೇವಾಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ಆಯ್ನಂಚಿನ GR ಶೆಟ್ರ್ ನನ್ನ ದುಂಬುದ ದಿನೊಟ್ಟು ಎಂಕು ಗೊತ್ತಿತ್ತಿಲಕನೆ ಕರಿನ 15 ವರ್ಷದ ದುಂಬೆ ಈ ಒಂಜಿ ಸಂಸ್ಥೆಯನ್ನು ಕಟ್ಟೋಡುಂದಾಂಡ ತನ್ನ ಬಂಜಿದ ಬಡವುದ ಒಟ್ಟಿಗೆ ಈ ಒಂಜಿ ಸಂಸ್ಥೆಯನ್ನು ಕಟ್ಟರೆ ಬಾರಿ ರಾತ್ರ ಪಗೆಲು ಬೆನ್ಪಾಟಿಗೆ ಮಂತದು. ರಾತ್ರ ಪಗೆಲು ಒಂಜಾತ ಅಧಿಕಾರಿಲೆನ ಇಲ್ಲ ಬಾಕಲ್ಗೆ ಪೋದು ಈತ ಅಪ್ಪೆಲ್ಲೆಗೆ ಒಂಜಿ ಇಲ್ಲ ಓಡುಂದಾಂಡ ಅಕ್ಲ ನೆತ್ತೆರು ಬೆಗರು ಅಕ್ಲ ನೆತ್ತೆರಾದ ಈ ಒಂಜಿ ಸಂಸ್ಥೆಯನ್ನು ಕಟ್ಟದೇರು ಒಂಜಾತ ಭಿನ್ನಯ ಉಂಡು. GR ಶೆಟ್ರೆಗ್ಲ ಇಡೀ ಎಂಕ್ಲೈನ ಅಪ್ಪೆಲ್ಲೆಗ್ಲ ಈ ಸಂಸ್ಥೆಗ್ಲ ಬಹುಶಃ ಇಲಾಖೆದ ಬೋಡಾಯಿನ ಸಂಪೂರ್ಣ ಸಹಕಾರದ ಒಟ್ಟಿಗೂ ದುಂಬುದ ದಿನೊಟ್ಟು ಈರಾಕ್ಲಿಗೆ ಬೆರಿಮುಲ್ಲಾದ ಬೆರಿಸಗಾಯಾದ ಉಪ್ಪುಡು ಪನ್ಪನ ಭಿನ್ನಯನ GR ಶೆಟ್ರನ್ ಇರೇಕು ಕೊರಂದು ಮೋಕ್ಯದ ಒಂಜಿ ಓಲದ ಒಟ್ಟಿಗೂ ನಿಕ್ರೆಗೆ ಶಾಲದ ಒಂಜಿ ಗೌರವನ ಸಂದೇಹ ಮಲ್ತಂದುಲ್ಲೇರು. ಇದು ಪೂರ್ತಿ ಒಟ್ಟಿಗೂ ಬಾರಿ ಐದೊಟ್ಟಿಗೂ ಬಾರಿ ಮಲ್ಲ ಪಾತೆರ ಅಪ್ಪೆಲ್ಲೆ ನಿಕ್ಲೆಗೆ ಸದಾಶಿವಣ್ಣನ ಬಿರುಸಗಾಯ ಉಣ್ಣೊಂದು ಪಂಡದು ಇದು ಪೂರ್ತಿ ಎಂಕಲ್ನ ಒಟ್ಟಿಗೂ ಬಾರಿ ಬಂಗದಂಡಲೆ ಟಾಂಡಲ ಎಂಕಲ್ನ ಒಟ್ಟಿಗೂ ಕೈಕೋರ್ದು ಈ ಕಾರ್ಯಕ್ರಮಕ್ಕೆ ಎಡ್ಡೆಪ್ಪು ಬೈಕಿನ ದೀಪಾರ್ಲಾಯನ ಸದಾಶಿವ ಉಳ್ಳರಿಗೆ ಜೋರಾಯಿನ ಕೈತಾಟಿದ ಹೊರಟು ಅಪ್ಪೆಲ್ಲು ಸೊಲ್ಮೆ ಸಂದಾಯತ ಮಲ್ತೊಂದು ಈ ಕಾರ್ಯಕ್ರಮ ಅಗತ್ತೊಂದು ಬಂದುಳೆ ನನ್ನ ದುಂಬತ್ತ ಮಿತ್ತ ಚಾವಡಿಡು ಮಸ್ತ್ ಜನ ಪಾತೆರಜ್ಜಿ ಮುಖ್ಯವಾದ ಇನಿ ನಿಕ್ಲೆಗೆ ಎಂಕಲು ಪನೋಡುಂದಿಜ್ಜಿ ಎಂಕಲು ನಿಕ್ಲೆಡಕ್ಕೆ ಏನೋಡಾಯಿನಿ ದಾದ ಆಟಿ ದಾದ ದುಂಬುದ ದಿನಕ್ಕುಲು ಎಂಚೆತ್ತಂಡನ್ ಆಂಡಲ ಇನಿ ನಮಕ್ ಗೊತ್ತಿತ್ತಿಲಕನೆ ನಿಟ್ಟೆ ವಿಶ್ವವಿದ್ಯಾನಿಲಯ ಸಂಸ್ಥೆಡು ತುಳುನು ಒಂಜಿ ಮಲ್ಲ ಮಟ್ಟಡು ಅಧ್ಯಯನ ಮಂತದ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ಆವಿದೊಂದಿತ್ತೊಂದು ಏತೋ ಜನಕ್ಕೆ ತುಳುತ್ತ ಈ ಒಂಜಿ ಭಾಷೆದ ಬಗ್ಗೆ ವಿಶೇಷವಾದ ಒಂಜಿ ಶಕ್ತಿನ ತುಂಬಾಯಿನ ಎಂಗ್ಲೈನ ಮೋಕೆದ ಮಲ್ಲಕ್ಕ ಏರು ಪಂಡಂದಾಂಡ ಅವು ಸಾಯಿ ಗೀತ ಹೆಗ್ಡೆರು ಪಗ್ಗು ಬೇಷ ಕಾರ್ತೆಲು ಆಟಿ ಆಡಾಡಗೆ ಸೋಣ ಒಡಗೆ ಪನ್ಪಿಲ್ಲಕ್ಕನೆ ಬಾರಿ ಪೊರ್ಲ ಕಂಟಿಡು ಅರ್ನ ಅಧ್ಯಯನದ ಪ್ರಕಾರ ಆರು ತೆರಿನ ಒಂಜಾತ ತುಳುವಪ್ಪೆನ ಮಟ್ಟೆಲ್ದ ಪನಿಪಾ ತೆರಲನು ನಮ್ಮ ಆಟಿ ಎಂಚೆತ್ತಂಡು ನಮ್ಮ ತುಳುವೇರಿ ಎಂಚ ಬದುಕೊಂದಿತ್ತೇರು ಪನ್ಪುನೇನು ಪೊರ್ಲ ಕಂಠದ ಪಾತ್ರದೊಟ್ಟಿಗೆ ನಮ್ಮ ದುಂಬತ್ತ ಡಾಕ್ಟರ್ ಸಾಯಿ ಗೀತಕ್ಕ. ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲಿ ನೆರೆಯುವುದು ನಾಡೊಂದು ಸೃಷ್ಟಿಯ ಮಾತೆಯ ಮೀಸಲು ಸೊಬಗಿನ ಹೊದಿಕೆಯ ಹೊಟ್ಟಿನ ಬೀಡೊಂದು ಬಳಿಯೊಳೆ ಕೆರೆ ತೊರೆ ಮರ ಬಳ್ಳಿಯ ಹೊರೆ ಜೀವದ ತುರುಗಳ ಮೇವುಗಳು. ಇದು ಮುಂದುವರೆತದೆ. ಮೊನ್ನೆಯ ಮದುವೆ ಅನ್ನೋದು ಒಂದು ಕಥನ ಕವನ. ಮುಂದುವರಿತ ಅವರು
ಇಲ್ಲಿ ಮಳೆ ಹೇಗಿತ್ತು ಅಂತ ಹೇಳ್ತಾರೆ. ಪಡುವಣ ತೀರದ ಕನ್ನಡ ನಾಡಿನ ಕರ್ಗಾಲದ ವೈಭವವೇನು, ಚೆಲ್ಲಿದ ನಡಿತು ತೀರದ ನೀರಿನ ಚಟ್ಟಕ್ಕೆ ಹದ ಕರ್ಮಗಿಲೇನು. ತಮ್ಗೆಲ್ರಿಗೂ ತಿಳಿದ ಹಾಗೆ ಅಕ್ಕ ಈಗ ಕೆಲವು ಪದಗಳನ್ನ ಹೇಳಿದ್ರು. ತಿಂಗಳುಗಳ ಹೆಸರು ತುಳುವಿನಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಹೆಸರಿದೆ. ನಾವು ಅನುಸರಿಸೋದು ಸೌರಮಾನವನ್ನ, ಚಾರಮಾನ. ಆ ಸೌರಮಾನದ ಪ್ರತಿಯೊಂದು ತಿಂಗಳಿಗೂ ತುಳುವಿನದ್ದೇ ಆದ ಹೆಸರಿದೆ. ಕನ್ನಡದಲ್ಲಿ ಇಲ್ಲ, ಸಂಸ್ಕೃತವನ್ನು ಬಳಸ್ಕೊಳ್ತಾ ಇದ್ದೇನೆ ನಾವು. ಪಗ್ಗುವಿನಿಂದ ಆರಂಭಗೊಂಡು ಅಂದರೆ ವಿಷು ಸಂಕ್ರಮಣದ ಮರುದಿನದಿಂದ ಆರಂಭಗೊಂಡು, ವಿಷು ಯುಗಾದಿಯಿಂದ ಆರಂಭಗೊಂಡು ಮತ್ತೆ ವಿಷು ಸಂಕ್ರಮಣದ ವರೆಗೆ 12 ತಿಂಗಳು ಪಗ್ಗು, ಬೇಷ, ಕಾರ್ತೆ, ಆಟಿ, ಸೋಣ, ನಿರ್ನಲ್, ಬೊಂತೆ, ಜಾತ್ರೆ, ಪೆರಾದೆ, ಪುಯ್ತೆ, ಮಾಯಿ, ಸುಖಿ 12 ತಿಂಗಳು. ಇಲ್ಲಿ ಆಟಿ ಅನ್ನೋದು ವಿಶೇಷ ಅಂತೆ ಹೇಳೋದಿದ್ರೆ ಪ್ರತಿಯೊಂದು ತಿಂಗಳು ಕೂಡ ವಿಶೇಷ. ಹಿಂದಿನವರು ಒಂದು ಮಾತು ಹೇಳಿದರು ನಮ್ಮ ತುಳುವರು, ಮರ್ತಗಾವಂದಿ ದೈವೇಲಿ ಇಚ್ಚಿ ಹಾಲೆತ್ತಿ ನರಮನೆ ಇಚ್ಚಿ. ಎಲ್ಲರೂ ಕೂಡ ಪ್ರತಿ ದಿನ ಪ್ರತಿ ಕ್ಷಣವೂ ಹೊಸತೆ, ಪ್ರತಿಯೊಬ್ಬರದ್ದು ಕೂಡ ವಿಶಿಷ್ಟತೆ ಇದೆ, ಪ್ರತಿ ಜಾಗವೂ ಕೂಡ ವಿಶಿಷ್ಟವಾದತೆ. ಆ ವಿಶಿಷ್ಟತೆಯನ್ನು ಗುರುತಿಸುವಂತ ಕಣ್ಣುಗಳು, ಮನಸ್ಸುಗಳು.
श्रीमन्नारायणने राम 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 श्रीमन्नारायणने राम 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 वो श्री मंजुनाथेश्वरा शरणिंबे गंगाधरा करुणासागरा स्वरूपनी निर्मल रूपनी धर्म स्वरूपनी चर्मभूषण भवदूरनी वो श्री मंजुनाथेश्वरा शरणिंबे गंगाधरा करुणासागर परे गौरी वर ನೀಡೈ ದಯಾ ಸಾಗರ ನಿನ್ನ ನಂಬಿದೆ ಪರಮೇಶ್ವರ ಅಂಬಾ ಭವದೇವ ಜಗದೀಶ್ವರ ನಿನ್ನ ನಂಬಿದೆ ಪರಮೇಶ್ವರ ಅಂಬಾ ಭವದೇವ ಜಗದೀಶ್ವರ ನಿನ್ನ ಬಿಡಲಾರೆ ನೈ ಕ್ಷಮಿಸಿ ಕಾಪಾಡಯ್ಯ ನಿನ್ನ ಬಿಡಲಾರೆ ನೈ ಕ್ಷಮಿಸಿ ಕಾಪಾಡಯ್ಯ ತಂದೆ ಬಂದೆನ್ನ ಕಾಯೋ ಹರ ಓ ಶ್ರೀ ಮಂಜುನಾಥೇಶ್ವರ ಶರಣೆಂಬೆ ಗಂಗಾಧರ ಕರುಣಾಸಾಗರ ಪೊರೆ ಗೌರೀವರ ವರ ನೀಡೈ ದಯಾ ಸಾಗರ है चंद्रमा रात आई आ जाए चंद्रमा रात आई तेरे न जाए तेरे मेरे याद आई मुलाकात आई आ जा रे आ जाए चंद्रमा तेरे दिल को नहीं प्यारे हुई दिल को नहीं प्यारे हुई तेरे न जाए तेरे मेरे याद आई मुलाकात आई आ जा रे आ जाए चंद्रमा मेरी सपना की रानी कब आएगी तो तेरी रुत मत जाने कब आएगी तो तेरी जिंदगी कहानी कब आएगी तो चलिया तो भी चलिया चलिया तो भी चलिया प्यार है दिल का नजर मिलन का प्यार है दिल का नजर मिलन का प्यार है दिल को नजर मिलाए तेरे दिल की नजर कोई आएगी तो मेरे सपनों रानी कब आएगी तो तेरी जिंदगी कहानी कब आएगी तो तेरी जिंदगी कहानी कब आएगी तो चलिया तू